ಸುಮಾರು 2 ಬಾರಿ ಭೇಟಿ ಕೊಟ್ಟಿದ್ದೆ. ನನ್ನ ಚುನಾವಣೆ ಸಂದರ್ಭದಲ್ಲಿ ನಾನು ದೇವರ ದರ್ಶನ ಕೂಡ ಆಗಿರಲಿಲ್ಲ. ಅವತ್ತು ನಾನು ನಾಗರಾಜ್ ಮತ್ತು ಸ್ನೇಹಿತರ ತಂಡ ಹೇಳ್ಕೊಂಡಿದ್ದೆ, ನಾನು ಮತ್ತೊಂದು ಸರಿ ಬಂದಾಗ ದೇವರ ದರ್ಶನ ಮಾಡ್ತೀನಿ ಅಂತ ಆ ಸೌಭಾಗ್ಯ ಸಿಕ್ಕಿದ್ದೆ. ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಸಬಾ ಹೋಬಳಿಯ ನಂದಿಹಳ್ಳಿ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ಜಾತ್ರೋತ್ಸವ ನಡೆಯಿತು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಸೋಮಶೇಖರ್ ಬಿ ಜಾತ್ರೋತ್ಸವದಲ್ಲಿ ಭಾಗವಹಿಸಿ ರಂಗನಾಥ ಸ್ವಾಮಿಯ ಗಂಗಾ ಪೂಜೆಗೆ ಪೂಜೆ ಸಲ್ಲಿಸಿದರು. ಬಳಿಕ ಪಟಾಕಿ ಹಚ್ಚುವ ಮೂಲಕ ಪಟಾಕಿ ಉತ್ಸವಕ್ಕೆ ಚಾಲನೆ ನೀಡಿದರು. ಶ್ರೀ ರಂಗನಾಥ ಸ್ವಾಮಿಯ ಜಾತ್ರೆ ಮಹೋತ್ಸವದ ಪಟಾಕಿ ಕಾರ್ಯಕ್ರಮವೂ ಸಹ ಹಲವಾರು ವಿಧಿವಿಧಾನಗಳ ಬಣ್ಣಗಳ ಹರ್ಷದಿಂದ ಪಟಾಕಿ ಉತ್ಸವವೂ ಸಹ ಬಹಳ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ರಂಗನಾಥ ಸ್ವಾಮಿಯ ಪಟಾಕಿ ಕಾರ್ಯಕ್ರಮವನ್ನು ವೀಕ್ಷಿಸಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ನಂದಿಹಳ್ಳಿ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮಂಡಳಿಯ ಅಧಿಕಾರಿಗಳು, ದೇವಸ್ಥಾನದ ಅರ್ಚಕರು ಸೋಮಶೇಖರ್ ಬಿ ಅವರಿಗೆ ದೇವಾಲಯದ ಸನ್ನಿಧಿಯಲ್ಲಿ ಸನ್ಮಾನಿಸಿ ಗೌರವಿಸಿದರು. ಕಾಂಗ್ರೆಸ್ ಹಿರಿಯ ಮುಖಂಡ ಸೋಮಶೇಖರ್ ಅವರು ಇದೇ ವೇಳೆ ನಮ್ಮ ತುಮಕೂರು ಜೊತೆಗೆ ಮಾತನಾಡಿ, ರಂಗನಾಥ ಸ್ವಾಮಿ ದೇವರ ದರ್ಶನ ಪಡೆದುಕೊಂಡಿದ್ದು ನಿಜಕ್ಕೂ ನನ್ನ ಸೌಭಾಗ್ಯ. ಅದಲ್ಲದೆ ಇಂದು ರಂಗನಾಥ ಸ್ವಾಮಿ ಜಾತ್ರೆಗೆ ಆಗಮಿಸಿರುವುದು ನನಗೆ ತುಂಬಾ ಸಂತೋಷಕರವಾದ ವಿಷಯವಾಗಿದೆ. ಶ್ರೀ ರಂಗನಾಥ ಸ್ವಾಮಿಯು ಎಲ್ಲರಿಗೂ ಆರೋಗ್ಯ, ಆಯುಷ್ಯ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಕಾಪಾಡಲಿ. ಭಗವಂತನ ಕೃಪೆಯಿಂದ ಹೆಚ್ಚಿನ ರೀತಿಯಲ್ಲಿ ಮಳೆ ಬೆಳೆಯೋ ಸಹ ಆಗಲಿ. ಎಂದಿನಂತೆ ಜನರ ಮುಖದಲ್ಲಿ ಸಂತೋಷದ ಹರುಷ ತುಂಬಿರಲಿ ಎಂದು ಹಾರೈಸಿದರು. ಚಿತ್ರದುರ್ಗ ಜಿಲ್ಲೆಯ ಮಾಜಿ ಸದಸ್ಯರಾದ ಜವನಗೊಂಡನಹಳ್ಳಿ ಕರಿಯಾಲ ಗ್ರಾಮದ ಕಾಡುಗೊಳ್ಳ ಸಮುದಾಯದ ಮುಖಂಡರಾದ ಪಾಪಣ್ಣ, ಗ್ರಾಮದ ಮುಖಂಡರು ನಮ್ಮ ತುಮಕೂರು ಜೊತೆ ಮಾತನಾಡಿದರು. ದೇವಸ್ಥಾನದ ಉತ್ಸವಕ್ಕೆ ಆಗಮಿಸುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ನಂಜುಂಡಯ್ಯನ ಕೊಟ್ಟಿಗೆ ಅವಿನಾಶ್, ರಾಮಕೃಷ್ಣ ಆರ್, ಮಾಜಿ ಅಧ್ಯಕ್ಷರಾದ ಜಯರಾಮ್ ಸಿದ್ದೇಶ್, ಪೊಲೀಸ್ ಚಂದ್ರಪ್ಪ, ಬೆಣ್ಣೆ ಈರಪ್ಪನಹಟ್ಟಿ ನಿಜಲಿಂಗಪ್ಪ, ಜೂಲಯ್ಯನಹಟ್ಟಿ ರಾಮಕೃಷ್ಣ, ನಂದಿಹಳ್ಳಿ ನಾಗರಾಜ್, ಪೂಜಾರಿ ರಂಗಪ್ಪ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ನಂದಿಹಳ್ಳಿಗೆ ಸುಮಾರು 2 ಬಾರಿ ಭೇಟಿ ಕೊಟ್ಟಿದ್ದೆ. ನನ್ನ ಚುನಾವಣೆ ಸಂದರ್ಭದಲ್ಲಿ ನಾನು ದೇವರ ದರ್ಶನ ಕೂಡ ಆಗಿರಲಿಲ್ಲ. ಅವತ್ತು ನಾನು ನಾಗರಾಜ್ ಮತ್ತು ಸ್ನೇಹಿತರ ತಂಡ ಹೇಳ್ಕೊಂಡಿದ್ದೆ, ನಾನು ಮತ್ತೊಂದು ಸರಿ ಬಂದಾಗ ದೇವರ ದರ್ಶನ ಮಾಡ್ತೀನಿ ಅಂತ ಆ ಸೌಭಾಗ್ಯ ಸಿಕ್ಕಿದ್ದೆ. ಮತ್ತು ಇವತ್ತು ಜಾತ್ರೆ ಕೂಡ ಇರೋದ್ರಿಂದ ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೆಯದು ಮಾಡಲಿ, ಮಳೆ ಬೆಳೆ ಆಗಲಿ ಅಂತ ಕೇಳ್ಕೊಂತೀನಿ. ಕಾಡುಗೊಲ್ಲ ಸಮಾಜದ ಉದಯಡಿ ರಂಗಸ್ವಾಮಿ ಜಾತ್ರೋತ್ಸವ ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಳೆದ ಬಾರಿ MSc ಚುನಾವಣೆ ಸ್ಪರ್ಧೆ ಮಾಡತಕ್ಕಂಥ ಸೋಮಶೇಖರ್ ಅವರು, ನಮ್ಮ ಸಮಾಜ ಮುಖಂಡರಾದ ರಾಮಕೃಷ್ಣಪ್ಪನವರು, ಅದೇ ರೀತಿ ರಂಗಪ್ಪನವರು, ವಿಜಯನಗರಪ್ಪನವರು, ಪೂಜಾರಿ ಎಲ್ಲರೂ ಸೇರಿದ್ದೀವಿ. ಭಗವಂತನ ಎಲ್ಲರಿಗೂ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳೆ ನಮಗೆ ಆಗಲಿ ಅಂತ ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪುರಾತನ ಕಾಲದಿಂದ ಇದು ವಯಸ್ಸಾದ ಕಾಲದಿಂದ ಅನ್ನೋದು ಇದು ಶ್ರೀ ರಂಗನಾಥ ಸ್ವಾಮಿ ಅಂತಂದು ದೊಡ್ಡ ಒಂದು ವಿಶ್ವಾಸ ಇದೆ. ಇದರ ಇತಿಹಾಸ ಅಂತಂತಂದರೆ ಇಲ್ಲಿ ಲಿಪಿ ಆಧಾರಗಳು ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಚೋಳರ ಕಾಲದಿಂದ ಇದು ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಇತಿಹಾಸ ಪ್ರಸಿದ್ಧವಾಗಿದೆ. ಇದು ಪುರಾತನ ಕಾಲದಿಂದಲೂ ಸಮೇತ ಇಲ್ಲಿ ಯಾದವರು ಪೂಜಾರರಾಗಿದ್ದಾರೆ. ಇಲ್ಲಿ ಯಾದವರು ಅದು ತದನಂತರ ಇಲ್ಲಿ ಸುತ್ತಮುತ್ತ ಎಲ್ಲ ಸಮುದಾಯಗಳು ಸಮೇತ ಎಲ್ಲರಿಗೂ ರೀತಿಯಾಗಿ ಕಲ್ತಿದ್ದಾರೆ. ಇದು ಜಾತ್ಯತೀತವಾಗಿ ಪ್ರತಿಯೊಂದು ಸಮುದಾಯಗಳು ಸಮೇತ ಇದು ಪ್ರಸಿದ್ಧವಾಗಿದೆ. ಇಡೀ ರಾಜ್ಯಾದ್ಯಂತ ಬರ್ತಾರೆ ಈ ಕಡೆ ಜಾತ್ರೆಯಲ್ಲಿ. ಯುಗಾದಿಯಾಗಿ 9 ದಿವಸ ಇದು ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಇದು ತಿಂಗಳಿಗಟ್ಟಲೆ ಇದು ಜಾತ್ರೆ ನಡೀತಲೇ ಇರ್ತೈತೆ. ಈಗ ಇಲ್ಲಿ ಅನ್ನದಾಸೋಹ ನಡೀತೈತೆ. ಆಮೇಲೆ ದೊಡ್ಡದು ಉತ್ಸವ ಮೂರ್ತಿ ಮೆರವಣಿಗೆ ಬರ್ತೈತಿ. ಈಗಾಗಲೇ ಕಾಲ ಒಂದು ಸಣ್ಣ ತೇರು ಅಂತ ಒಂದು ಬರ್ತೈತೆ. 2ನೇ ತೇರು, 3ನೇ ತೇರು ನಿನ್ನೆ ಆಯಿತು. ಇದು ಪುರಾತನ ಕಾಲದಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಇವರು ಪೂಜಾರಿಗೆ ಸಂಬಂಧಪಟ್ಟವರು 9 ಮನೆಗಳಿದ್ದಾವೆ. ಅವರೆಲ್ಲ ಅವರೇನು ಮಾಡ್ತಾರೆ, ಪಟ್ಟದ ಪೂಜಾರಿ ಅಂತ ಓಡೋರಂಗಪ್ಪ ಅಂತ ಹೇಳೋದು, ಅವರು ಪಟ್ಟದ ಪೂಜಾರಿ ಗೌಕೆ ಮಾಡ್ತಿದ್ದಾರೆ. ಪ್ರತಿಯೊಂದು ವಿಚಾರವಾಗಿ ಸಂಪ್ರದಾಯ ಪ್ರಕಾರ ಪ್ರತಿಯೊಂದು ಜಾತಿಯಲ್ಲಿ ಇಲ್ಲಿ ಏನೇ ಕಾರ್ಯಕ್ರಮಗಳು ಮಾಡಬೇಕು ಅಂತಂದ್ರೂ, ಮದುವೆ ಕಾರ್ಯಕ್ರಮ ಆದ್ರೂ ಈ ಸ್ವಾಮಿ ಅಪ್ಪಣೆಯನ್ನು ಕೇಳ್ಕೊಂಡು ಒಂದು ಸಂಪ್ರದಾಯ ಪ್ರಕಾರವೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಷ್ಟು ಒಂದು ನಂಬಿಕೆಯನ್ನು ಇಟ್ಕೊಂಡು ಈ ದೇವರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮನೆ ಕಟ್ಟೋದ್ರಿಂದ ಹಿಡಿದಾಗಲಿ, ಮದುವೆ ಕಾರ್ಯಕ್ರಮ ಮಾಡೋದ್ರಿಂದ ಆಗಲಿ, ಬೋರ್ ಹಾಕ್ಸೋದ್ರಿಂದ ಹಿಡಿದಾಗಲಿ, ಇವನ್ ಸಮೇತ ಹಾಸ್ಪಿಟ್ಲಿಗೆ ಹೋಗಿದ್ದು ಇಲ್ಲಿ ಬಂದು ಇಲ್ಲಿ ನೆಲೆಸಿ
ಆರೋಗ್ಯವಂತರಾಗಿ ವಾಪಸ್ ಹೋಗಿದ್ದಾರೆ. ಅಂತ ಒಂದು ನಂಬಿಕೆಗೆ ಅರ್ಹ ಆಗಿರ್ತಕ್ಕಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಪವಾಡ ಪುರುಷ ಅಂತಂದರೆ ಒಂದು ದೊಡ್ಡ ಹೆಸರು. ಸ್ವಾಮಿ ದೇವಸ್ಥಾನ ಇದು ಬಂದು ಸುಮಾರು 940 ನೆಲೆಗೊಂಡೈತೆ ಅಂತಂದೆಲ್ಲ ಹೇಳ್ತಾ ಇದ್ದಾರೆ. ಇದು ಡೆಲ್ಲಿ ಪುರಾತನವಾಗಿ ಡೆಲ್ಲಿಯಿಂದ ಬಂದಿರೋಂಥದ್ದು. ಅಲ್ಲಿಂದ ಬಂದು ಇಲ್ಲಿ ಒಂದು ಕೈ ಬೋರಮ್ಮ ಅಂತಂದು ಹೇಳ್ಬಿಟ್ಟು ಅವರು ಇಲ್ಲಿ ಒಂದನ್ನು ಕೊಟ್ಟು ಕಡಿಯಾಗಿ ಒಂದನ್ನು ಕೊಟ್ಟು ಕಳಿಸಿರ್ತಾರೆ. ಅವಾಗಿಂದಲೂ ಇಲ್ಲಿ ಯಾದವರು ಮೇಜರಾಗಿ ಪೂಜೆ ಮಾಡ್ಕೊಂಡು ಯಾವಾಗಲೂ ಬಂದಿರ್ತಾರೆ. ಇಲ್ಲಿ ಯಾದವರು ಅಂತ ಒಬ್ಬರೇ ಅಲ್ಲ, ಎಲ್ಲ 12 ಕೈವಾಡನ್ನು ಜೊತೆ ಇಟ್ಕೊಂಡು ಎಲ್ಲರನ್ನೂ ಕನ್ವಿನ್ಸ್ ಮಾಡ್ಕೊಂಡು ಜಾತ್ರೆಗೆಲ್ಲ ಅದ್ದೂರಿಯಾಗಿ ಮಾಡ್ಕೊಂಡ್ಬರ್ತಾ ಇರ್ತಾರೆ. ಮತ್ತೆ ಇವತ್ತು ಮೇನ್ ಫಂಕ್ಷನ್ ಏನಂದ್ರೆ ಪಟಾಕಿ ಹೊಡೆಯೋದಂದ್ರೆ ಇವರು ತುಮಕೂರಿನವರು ಒಂದು ಎಲ್ಲ ಅಲ್ಲಿಂದಲೇ ಸೆಟ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇದು ರಾಜ್ಯದ ಮೂಲೆ ಮೂಲೆಯಿಂದಲೂ ಜನರು ಪಟಾಕಿ ನೋಡ್ಬೇಕಂತಲೇ ಎಲ್ಲ ಬರ್ತಿರ್ತಾರೆ. ಜಾತ್ರೆ ಅದ್ದೂರಿಯಾಗಿ ನಡೀತದೆ. 20 ದಿನ ನಡೀತದೆ. ಪಟಾಕಿ ಹೊಡೆಯೋದಂದ್ರೆ ಇವರು ತುಮಕೂರಿನವರು ಒಂದು ಎಲ್ಲ ಅಲ್ಲಿಂದಲೇ ಸೆಟ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇದು ರಾಜ್ಯದ ಮೂಲೆ ಮೂಲೆಯಿಂದಲೂ ಜನರು ಪಟಾಕಿ ನೋಡ್ಬೇಕಂತಲೇ ಎಲ್ಲ ಬರ್ತಿರ್ತಾರೆ. ಜಾತ್ರೆ ಅದ್ದೂರಿಯಾಗಿ ನಡೀತದೆ. 20 ದಿನ ನಡೀತದೆ ಜಾತ್ರೆ. ಇದು ಮೂಲ ದೇವಸ್ಥಾನ ಬಂದ್ಬಿಟ್ಟು ವೇದಾವತಿ ದೊರೆ ಮೇಲೆ ನೆಲೆಗೊಂಡಿರೋದ್ರಿಂದ ಒಂದು ಐತಿಹಾಸಿಕ ಪ್ರಸಿದ್ಧವಾದ ದೇವಸ್ಥಾನವಾಗಿ ನಂದಿಹಳ್ಳಿ ಹಿರಿಯೂರು ತಾಲೂಕಿನಲ್ಲಿ ಇದೊಂದು ಒಂದು ಪವಾಡ. ಇದು ಈ ದೇವಸ್ಥಾನಕ್ಕೆ ಇಂಥದ್ದೇ ಅಂತ ಏನಿಲ್ಲ, ಎಲ್ಲ ಜನಾಂಗದವರು ಭಾಳಷ್ಟು ಜನ ಬರ್ತಾರೆ. ಆಮೇಲೆ ಬೇರೆ ರಾಜ್ಯಗಳಿಂದ ಆಂಧ್ರ, ತಮಿಳುನಾಡು ಮತ್ತಿತರ ಪ್ರದೇಶದಿಂದ ಬರ್ತಾರೆ. ದಸರಾದಲ್ಲೂ ಮತ್ತು ಈ ಯುಗಾದಿಯಾದ 15 ದಿನ ಆದಮೇಲೆ ಇದು ಬಹಳ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ. ಇದು ವೇದಾವತಿ ನದಿ ದಡದಲ್ಲಿ ಇದೆ. ಪೂರ್ವಕ್ಕೆ ಅಭಿಮುಖವಾಗಿ ವೇದಾವತಿ ನದಿ ಹರಿತೈತೆ. ಇಲ್ಲಿ ನೆಲೆಗೊಂಡಿದೆ. ಇದರ ಮೂಲ ಸ್ಥಳ ಬಂದು ಅಲ್ಲಿ ನಂದಿಹಳ್ಳಿ, ಇಲ್ಲಿ ಗ್ರಾಮದಿಂದ ಸ್ವಲ್ಪ ಒಳಗಡೆ ಒಂದು ದೇವಸ್ಥಾನ ಇದೆ. ಅಲ್ಲಿ ಮೆರವಣಿಗೆ ದೇವರಿದೆ. ಉತ್ಸವದ ಮೂರ್ತಿ. ಇದು ಉದ್ಭವ ಮೂರ್ತಿ. ಇದು ಬಹಳ ಅದ್ಭುತವಾಗಿ ಇಲ್ಲಿ ಕಾರ್ಯಕ್ರಮಗಳು ಇನ್ನೂ 1 ವಾರದ ತನಕ ನಡೀತಾ ಇರ್ತವೆ.